ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಸಾರ್ವಜನಿಕ ಅಹವಾಲು ಸ್ವೀಕರಿಸುವ ಸಾರಿಗೆ ಅದಾಲತ್ ಮಂಗಳೂರು ಆರ್ಟಿಒ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ಈ ವೇಳೆ ಸಾರ್ವಜನಿಕರು ವಾಹನ ಸಂಚಾರ, ರಸ್ತೆ ನಿಯಮ ಪಾಲನೆ, ಹಳೆಯ ವಾಹನ ಸಂಚಾರ ಸ್ಥಗಿತ ಕುರಿತು ಚರ್ಚೆ ನಡೆಯಿತು. ಮಂಗಳೂರಿನ ಆರ್ಟಿಒ ಕಚೇರಿಯಲ್ಲಿ ಜಂಟಿ ಸಾರಿಗೆ ಆಯುಕ್ತ ಶಿವರಾಮ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಾರಿಗೆ ಅದಾಲತ್ ನಡೆಯಿತು. ಈ ವೇಳೆ ಸಾರ್ವಜನಿಕರು ವಾಹನ ಸಂಚಾರ, ರಸ್ತೆ ನಿಯಮ ಪಾಲನೆ, ಹಳೆಯ ವಾಹನ ಸಂಚಾರ ಸ್ಥಗಿತ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ದೂರುದಾರ ಹಸನಬ್ಬ ಕಳೆದ 15 ವರ್ಷದ ಹಳೆಯ ಬಸ್ಸುಗಳು ಸಂಚಾರ ಮಾಡುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಂಟಿ ಸಾರಿಗೆ ಆಯುಕ್ತ ಶಿವರಾಮ್ ಭಟ್ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಖಾಸಗಿ ಬಸ್ಗಳನ್ನು ತೆಗೆದು ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಕಬೇಕು. ಯಾವುದೇ ಥರದ್ದು ಅಪಘಾತಕ್ಕದು ಒಳಗಾಗಬಹುದು ನಮ್ಮಲ್ಲಿದೆ ಸರ್. ಕಾನೂನು ಏನಂದರೆ ಮೋರ್ ದ್ಯಾನ್ 15 ಇಯರ್ಸ್ ಮಾಡಲ್ ಯಾವ ವೆಹಿಕಲನ್ನು ಮಂಗಳೂರಲ್ಲಿ ಇರಲ್ಲ. ಯಾವುದೋ ಸ್ಕೂಲ್ಗೋ ಏನೋ ಈ ಘಟ್ಟದ ಮೇಲೆ ಮಾರಿಬಿಡ್ತಾರೆ, ಅದ್ಯಾವುದು ಕೋಸ್ಟಲ್ ಲೈನಲ್ಲಿ ಇರಲ್ಲ. ಅದು ಕಾನೂನೇ ಇದೆ. KSRTC ಅವ್ರ ಪಾಲಿಸಿಯಲ್ಲಿನೂ ಅದೇ ಕಾನೂನು ಅವರು ಜಾರಿ ಮಾಡಬೇಕು. ಅದನ್ನು ಬೇಕಿದ್ರೆ ನಾವು ಒಂದು ಲೆಟರ್ನ ಅವ್ರಿಗೆ ನಾವು ಬರಿತೇವೆ. ಮೋರ್ ದ್ಯಾನ್ 15 ಇಯರ್ಸ್ ಪ್ರತಿ ಓಲ್ಡ್ ಬಸ್ಸಸ್ನ ಆದಷ್ಟು ಬೇಗನೆ ನೀವು ರೀಪ್ಲೇಸ್ಮೆಂಟ್ ಮಾಡಿ ಅಂತ. ಇನ್ನು ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾತ್ರ ಹಳೆಯ ಬಸ್ಗಳು ಸಂಚಾರ ಮಾಡಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ಮಂಗಳೂರು ಉಪ ಸಾರಿಗೆ ಆಯುಕ್ತ ಅಧಿಕಾರಿ GS ಹೆಗ್ಡೆ, ACP ಮಂಜುನಾಥ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.